ನಾವು ನೋಡ್ತಾ ಇದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾದ ಆತಂಕ ಹೆಚ್ಚಳವಾಗ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಆಘಾತಕಾರಿ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ ಮತ್ತೊಂದು ಬಲಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ ಮತ್ತೊಂದು ಬಲಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮೂಲದ ವ್ಯಕ್ತಿಯೊಬ್ಬರು ಇದೀಗ ಕೋವಿಡ್-19 ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಬಂದಿದೆ. ವೆನ್ಲಾಕ್ ಆಸ್ಪತ್ರೆಗೆ ಬಂದ ಬಳಿಕ ಈ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗೋಸ್ಕರ ಬಂದಿದ್ರು. ಈ ಸಂದರ್ಭದಲ್ಲಿ ಅವರ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆತ ಮೃತಪಟ್ಟಿರುವ ಬಳಿಕ ಇದೀಗ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ನಲ್ಲಿ ಆತ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ಕೂಡ ದೃಢಪಟ್ಟಿದೆ. ಈ ಒಂದು ಪ್ರಕರಣವನ್ನ SARI ಕೇಸ್ ಅಂತ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗ ಪರಿಗಣನೆ ಮಾಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಧ್ಯಾಹ್ನದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಹಿರಂಗಪಡಿಸುವಂತಹ ಹೆಲ್ತ್ ಬುಲೆಟಿನ್ನಲ್ಲಿ ಈ ಒಂದು ವಿಚಾರ ಉಲ್ಲೇಖ ಆಗುವಂತಹ ಸಾಧ್ಯತೆಗಳಿದೆ. ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಎನ್ನುವಂತಹ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಉಸಿರಾಟ ಸಂಬಂಧಿ ಸಮಸ್ಯೆಗಳನ್ನು ಹೊಂದಿರುವಂಥವರು ಆಸ್ಪತ್ರೆಗೆ ದಾಖಲಾಗಿ ಆ ಸಂದರ್ಭದಲ್ಲಿ ಅವರ ಸ್ಯಾಂಪಲನ್ನು ಟೆಸ್ಟ್ ಮಾಡಿದಾಗ ಅವರು ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಈ ರೀತಿ ನಿಗೂಢವಾಗಿರುವಂತಹ ಪ್ರಕರಣಗಳನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಗಮನಿಸಿದ್ದೇವೆ. ಒಂದು ಹಂತದಲ್ಲಿ ಈಗ ಬಂಟ್ವಾಳದ ಮಹಿಳೆ ಯಾರಿದ್ದಾರೋ ಅವರು ಸೋಂಕಿಗೆ ತುತ್ತಾಗಿರುವಂತಹ ವಿಚಾರದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಗಳು ಲಭಿಸಿಲ್ಲ. ಅದರ ಜೊತೆಗೆ ಸುರತ್ಕಲ್ನ ಗುಡ್ಡೆಕೊಪ್ಪಲ ಮೂಲದ ಮಹಿಳೆ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಅವರಿಗೆ ಹೇಗೆ ಸೋಂಕು ತಗುಲಿತ್ತು ಎನ್ನುವಂತಹ ವಿಚಾರಗಳು ಕೂಡ ಗೊತ್ತಿಲ್ಲ. ಏನು ಆ ಮಹಿಳೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಇನ್ನಿತರ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆಗೋಸ್ಕರ ತೆರಳಿದಂತಹ ಸಂದರ್ಭದಲ್ಲಿ ಅವರ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದಾಗ ಅವರು ಸೋಂಕಿಗೆ ತುತ್ತಾಗಿರುವಂತಹ ವಿಚಾರ ದೃಢಪಟ್ಟಿತ್ತು. ಆ ಬಳಿಕದ ಪ್ರಕರಣಗಳು ಕೂಡ ಅದೇ ರೀತಿಯ ನಿಗೂಢತೆಯನ್ನ ಹೊಂದಿಕೊಂಡು ಇದೆ ಅನ್ನುವಂತಹ ವಿಚಾರಗಳು. ಸೊ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿಗೆ ಸಂಬಂಧಪಟ್ಟ ಹಾಗೆ ಗೊಂದಲ ಮುಂದುವರಿತಾ ಇದೆ. ಇದೀಗ ಬೆಳ್ತಂಗಡಿ ಮೂಲದಲ್ಲಿ ಮತ್ತೊಬ್ಬ ವ್ಯಕ್ತಿ ಸೋಂಕಿಗೆ ತುತ್ತಾಗಿದ್ದಾರೆ. ಮೃತಪಟ್ಟಿರುವಂತಹ ವ್ಯಕ್ತಿಯ ಸ್ವಾಬ್ ಟೆಸ್ಟ್ನ ವೇಳೆ ಆ ರಿಪೋರ್ಟ್ನಲ್ಲಿ ಆತ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರ ಬಹಿರಂಗಗೊಂಡಿರುವಂಥದ್ದು. ಸೊ ಹೀಗಾಗಿ ಮತ್ತಷ್ಟು ಆತಂಕ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ 6ನೇ ಬಲಿಯಾಗಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ವೇಣೂರಿನ 40 ವರ್ಷದ ವ್ಯಕ್ತಿ ಇದೀಗ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರ ಬಹಿರಂಗಗೊಳ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಹಲೋ ಗೌತಮ್. ನಾಗೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ನಾವು ನೋಡ್ತಾ ಇದ್ದೇವೆ ನಾಗೇಶ್, ದಿನದಿಂದ ದಿನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಳವಾಗ್ತಾ ಇದೆ. ಒಂದು ಕಡೆಯಿಂದ ಹೊರ ರಾಜ್ಯಗಳು ಹೊರ ದೇಶಗಳಿಂದ ಬಂದವರು ಸೋಂಕಿಗೆ ತುತ್ತಾಗಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಒಂದು ಕಡೆ ಅಂತ ಅನ್ನೋದಾದ್ರೆ, ಇನ್ನು ಯಾರ ಸಂಪರ್ಕಕ್ಕೂ ಬರದೇ ಇರುವಂತವರು ಏನು ಸಾರಿ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ, ಅವರಲ್ಲಿ ಸೋಂಕು ಪತ್ತೆಯಾಗ್ತಾ ಇದೆ. ಅದರ ಜೊತೆಗೆ ಈಗ 6ನೇ ಬಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ ಅನ್ನುವಂಥದ್ದು. ಸೊ ಏನಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ? ಹೌದು ಗೌತಮ್, ಅಂದ್ರೆ ಈಗ ಜಿಲ್ಲಾಡಳಿತಕ್ಕೆ ಮತ್ತಷ್ಟು ತಲೆನೋವಾಗಿ ಕಾಣಿಸಿಕೊಂಡಿರುವಂಥದ್ದು. ಯಾಕೆಂದ್ರೆ ಯಾರ ಜೊತೆಯಲ್ಲಿ ಸಂಪರ್ಕ ಇಲ್ಲದೆ ಈ ಒಂದು ಕೊರೋನಾ ವೈರಸ್ ಕಂಡು ಬರುತ್ತಿರುವಂಥದ್ದು. ಈಗ ಸಂಪರ್ಕವಿಲ್ಲದೆ ಮತ್ತೊಬ್ಬ ವ್ಯಕ್ತಿಗೆ ಇವತ್ತು ಮೃತಪಟ್ಟಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ 6ಕ್ಕೆ
6 ಮಂದಿ ಈಗ ಮೃತಪಟ್ಟಿರುವಂತದ್ದು. ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಹೇಣೂರಿನ ನಿವಾಸಿಯಾಗಿರುವಂತ 40 ವರ್ಷದ ಪ್ರಾಯದ ವ್ಯಕ್ತಿ ಇವತ್ತು ಮೃತರಾಗಿರುವಂತದ್ದು. ಸದ್ಯ ಮತ್ತೆ ಈತ ಅಂದ್ರೆ ಮಂಗಳೂರಿನ ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಹೇಣೂರಿನಲ್ಲಿ ಸಿಮೆಂಟ್ ಒಂದು ಟೆಂಪೋ ಒಂದು ಗೂಡ್ಸ್ ಚಾಲಕ ಆಗಿದ್ದ. ಹಾಗಾಗಿ ಈಗ ಈತ ಆ ಪರಿಸರದಲ್ಲಿ ಸಾಕಷ್ಟು ಜನರಲ್ಲಿ ಒಂದು ಸಂಪರ್ಕ ಇದ್ದ ಅಂತ ಎನ್ನಲಾಗ್ತಿದೆ. ಈಗ ಈತನಿಗೆ ಒಂದು ಅಂದ್ರೆ ನಿನ್ನೆಷ್ಟು ಒಂದು ಅಂದ್ರೆ ಹೃದಯಘಾತ ಕಾಣಿಸಿಕೊಂಡಿತ್ತು. ಹೀಗಾಗಿ ಆತನನ್ನು ಒಂದು ಮಂಗಳೂರಿನ ವೆಲ್ನೆಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ದಾಖಲು ಮಾಡಿ, ಆದ್ರೆ ಆತ ಅಲ್ಲಿ ಮೃತಪಟ್ಟಿದ್ದಾನೆ. ಮೃತಪಟ್ಟಿದ ಬಳಿಕ ಆತನಿಗೆ ಈಗ ಸೋಂಕು ಅಂದ್ರೆ ಒಂದು ಟೆಸ್ಟ್ ಮಾಡಲಾಗುತ್ತೆ. ಟೆಸ್ಟ್ ಮಾಡಿದ ಬಳಿಕ ಈತನಿಗೆ ಈಗ ಸೋಂಕು ದೃಢಪಟ್ಟಿರುವಂತದ್ದು. ಹಾಗಾಗಿ ಈಗ ಮೃತರ ಸಂಖ್ಯೆ ಈಗ 6ಕ್ಕೆ ಏರಿಕೆಯಾಗಿರುವಂತದ್ದು. ಈಗ ಸಾಕಷ್ಟು ಈಗ ಈತ ಅಂದ್ರೆ ಬೇಲೂರಿನಲ್ಲಿ ಸುತ್ತಾಡಿಕೊಂಡಿದ್ದರಿಂದ ಮಾಹಿತಿ ಕೂಡ ಈಗ ನಮ್ಗೆ ಈಗ ದೊರಕಿರುವಂತದ್ದು. ಮತ್ತೆ ಅಂದ್ರೆ ಈಗಾಗಲೇ ಅಂದ್ರೆ ಜಿಲ್ಲಾಡಳಿತ ಇದರ ಬಗ್ಗೆ ಈಗ ಸಾಕಷ್ಟು ಈತನ ಒಂದು ಸಂಪರ್ಕದಲ್ಲಿದ್ದಂತಹ ಜನರನ್ನು ಕೂಡ ಸಾಕಷ್ಟು ಕ್ವಾರಂಟೈನ್ ಈಗ ಶ್ರಮವನ್ನು ವಹಿಸ್ತಿರುವಂತದ್ದು. ಈಗ ಗೌತಮ್ ತುತ್ತಾಗಿದ್ರು ಎನ್ನುವಂತಹ ಮಾಹಿತಿಗಳು. ಇನ್ನು ಈ ಹಿಂದೆ ಅಂದ್ರೆ ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಮುನ್ನ ಬೇರೆ ಏನಾದರೂ ಸೋಂಕಿನ ಲಕ್ಷಣಗಳು, ಶೀತ ಇರ್ಬೋದು, ನೆಗಡಿ ಇರ್ಬೋದು, ಗಂಟಲು ನೋವು ಇತ್ಯಾದಿ ಏನಾದರೂ ಲಕ್ಷಣಗಳೇನಾದರೂ ಕಾಣಿಸಿಕೊಂಡಿತ್ವಾ, ಅಥವಾ ಇನ್ನಿತರ ಪ್ರಕರಣಗಳಲ್ಲಿ ನಾವು ಗಮನಿಸಿದ ಹಾಗೆ ಯಾವುದೇ ಸೋಂಕಿನ ಲಕ್ಷಣಗಳು ಕಂಡುಬರದ ಪ್ರಕರಣ ಇದುವಾ ಅನ್ನುವಂಥದ್ದು ನಾಗೇಶ್ ಇಲ್ಲಿ? ಹೌದು ಗೌತಮ್, ಈತನಿಗೆ ಯಾವುದೇ ರೀತಿಯ ಒಂದು ಸೋಂಕು ಕಾಣಿಸಿಕೊಂಡಿಲ್ಲ. ಹಾಗಾಗಿ ನಿನ್ನೆ ಈತನಿಗೆ ಶನಿವಾರದಂದು ಇವತ್ತನಿಗೆ ಒಂದು ಸಣ್ಣ ಹೃದಯದ ಒಂದು ಹೃದಯಘಾತವಾಗಿತ್ತು. ಹಾಗಾಗಿ ಈತನನ್ನು ಒಂದು ಮಂಗಳೂರಿನ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ದಾಖಲು ಮಾಡಲಾಗುತ್ತೆ. ಆದ್ರೆ ಆತನಿಗೆ ಚಿಕಿತ್ಸೆಯನ್ನು ಒಳಪಡಿಸದೆ ಆತ ಒಂದು ಮೃತಪಟ್ಟಿರುವಂತದ್ದು. ಹಾಗಾಗಿ ಮತ್ತೆ ಈತನ ಒಂದು ಗಂಟಲು ದ್ರವ್ಯವನ್ನು ಪರೀಕ್ಷೆ ಮಾಡಿದಾಗ ಈತನಿಗೂ ಕೂಡ ಒಂದು ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ಹಾಗಾಗಿ ಈಗ ಜಿಲ್ಲಾಡಳಿತ ಸಾಕಷ್ಟು ಮಂದಿ ಈತನ ಸಂಪರ್ಕ ಹೊಂದಿರುವಂತಹ ಜನರನ್ನು ಈಗಾಗಲೇ ಒಂದು ಕ್ವಾರಂಟೈನ್ ನೀಡಲಿಕ್ಕೆ ಈಗ ಸಾಕಷ್ಟು ಒಂದು ಶ್ರಮವನ್ನು ವಹಿಸಿರುವಂತದ್ದು. ಗೌತಮ್, ಈಗ ಯಾರ ಜೊತೆಯಲ್ಲಿ ಕೂಡ ಈತ ಸಂಪರ್ಕ ಹೊಂದಿದ್ದಾನೆ, ಈತನಿಗೆ ಯಾವ ರೀತಿ ಕೊರೋನಾ ವೈರಸ್ ಕಾಣಿಸಿಕೊಂಡಿದೆ ಎಂಬುದು ಈಗ ಜಿಲ್ಲಾಡಳಿತ ಒಂದು ದೊಡ್ಡ ಮಟ್ಟಿನ ಒಂದು ತಲೆನೋವನ್ನಾಗಿ ಪರಿಣಮಿಸಿರುವಂತದ್ದು. ಗೌತಮ್, ಇದೇ ರೀತಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಜಿಲ್ಲಾಡಳಿತದ ಪಾಲಿಕೆ. ಅಂದ್ರೆ ಒಂದು ಕಡೆಯಿಂದ ಸೋಂಕಿನ ಮೂಲವನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದೇ ರೀತಿ ಸುರತ್ಕಲ್ನಲ್ಲಿ ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರಿಗೆ ಸೋಂಕು ಎಲ್ಲಿಂದ ಬಂದಿದೆ ಅನ್ನುವಂಥದ್ದು ಕೂಡ ಇನ್ನೂ ತನಿಖೆಯ ಹಂತದಲ್ಲಿರುವಂಥದ್ದು. ಸೊ ಒಟ್ಟಾರೆಯಾಗಿ ಗೊಂದಲಗಳಿದೆ ಅನ್ನುವಂತಹ ವಿಚಾರ. ಸೊ ಜಿಲ್ಲಾ ಆರೋಗ್ಯ ಇಲಾಖೆ ಈ ಬಗ್ಗೆ ಏನ್ ಹೇಳ್ತಾ ಇದೆ ಅಂತ? ಹಲೋ, ಎಸ್, ಸಂಪರ್ಕ ಕಡಿತಗೊಂಡಿದೆ ತಾಂತ್ರಿಕ ಕಾರಣದಿಂದಾಗಿ. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಕೊರೋನಾಗೆ 6ನೇ ಬಲಿಯಾಗಿರುವಂತಹ ವಿಚಾರಗಳು. ಬೆಳ್ತಂಗಡಿ ತಾಲೂಕಿನ ವೇಣೂರಿನ 40 ವರ್ಷದ ವ್ಯಕ್ತಿ ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಈತ ವೇಣೂರಿನಲ್ಲಿ ಸಿಮೆಂಟ್ ಅಂಗಡಿಯೊಂದರಲ್ಲಿ ಗೂಡ್ಸ್ ರಿಕ್ಷಾದ ಚಾಲಕರಾಗಿ ವೃತ್ತಿಯನ್ನ ಮಾಡ್ತಾ ಇದ್ರು. ವೇಣೂರಿನ ಮೇಲಿನ ಪೇಟೆ ಏನಿದೆ ಅಲ್ಲಿ ಸಿಮೆಂಟ್ ಅಂಗಡಿಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಶನಿವಾರ ರಾತ್ರಿ ಇವರು ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅಂದರೆ ಹೃದಯಾಘಾತಕ್ಕೆ ತುತ್ತಾಗಿದ್ರು. ಹೀಗಾಗಿ ಅವರನ್ನು ನೇರವಾಗಿ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಶನಿವಾರ ರಾತ್ರಿ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿರುವಂತಹ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದೆ. ಹೃದಯಾಘಾತಕ್ಕೆ ಒಳಗಾಗಿ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ಅವರ ಗಂಟಲು ದ್ರವದ ಮಾದರಿಯನ್ನು ಸಂಗ್ರಹ ಮಾಡಲಾಗಿತ್ತು. ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ನಾವು ಗಮನಿಸ್ತೇವೆ, ಏನೋ ಗಂಭೀರ ಪ್ರಮಾಣದ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಗಂಟಲು ದ್ರವದ ಮಾದರಿಯನ್ನು ಕೂಡ ಸಂಗ್ರಹ ಮಾಡಲಾಗುತ್ತೆ. ಆ ಬಳಿಕ ಅದನ್ನು ಟೆಸ್ಟ್ಗೆ ಕಳಿಸುವಂತಹ ವಿಚಾರಗಳು ಆಗುತ್ತೆ ಅನ್ನುವಂಥದ್ದು. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಅಂದರೆ ಈ ಒಂದು ಪ್ರಕರಣದಲ್ಲೂ ಕೂಡ ಅದೇ ರೀತಿಯ ಪ್ರಕ್ರಿಯೆಗಳನ್ನು ಮಾಡಲಾಗಿತ್ತು. ಆದರೆ ಶನಿವಾರ ತಡರಾತ್ರಿ ಈ ಒಂದು ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಶನಿವಾರ ರಾತ್ರಿ ವೇಳೆಗೆ ಅವರನ್ನು ಕರೆತರಲಾಗಿತ್ತು. ಆದರೆ ತಡರಾತ್ರಿ ಹೊತ್ತಿಗೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನು ಕೂಡ ಅಪ್ಪಿದ್ರು ಎನ್ನುವಂತಹ ವಿಚಾರಗಳು ಇದೀಗ ತಿಳಿದು ಬರ್ತಾ ಇರುವಂಥದ್ದು. ಸೊ ಈ ಒಂದು ವ್ಯಕ್ತಿ ಏನಿದ್ದಾರೆ ಇವರ ಒಂದು ಟ್ರಾವೆಲ್ ಹಿಸ್ಟರಿಯನ್ನು ಗಮನಿಸಿದರೆ ಸೊ ಜಿಲ್ಲಾಡಳಿತಕ್ಕೆ ಇದು ಮತ್ತೊಂದು ತಲೆನೋವಿನ ಪ್ರಕರಣವಾಗಿ ಪರಿಣಮಿಸ್ತಾ ಇದೆ. ಇಡೀ ವೇಣೂರಿನ ತುಂಬೆಲ್ಲ ಇವರು ಓಡಾಡಿರುವಂತಹ ಬಗ್ಗೆ ಇದೀಗ ಮಾಹಿತಿಗಳು ಲಭಿಸ್ತಾ ಇದೆ. ಇನ್ನು ಮೃತಪಟ್ಟಿರುವಂತಹ ವ್ಯಕ್ತಿ ನೂರಾರು ಮಂದಿಯ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಯಾರೆಲ್ಲ ಈ ಒಂದು ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿರಬಹುದು ಅವರೆಲ್ಲರನ್ನೂ ಕೂಡ
ಹುಡುಕಿ ಅವರನ್ನ ಕ್ವಾರಂಟೈನ್ ಮಾಡಬೇಕಾಗಿರುವಂತಹ ಅವಶ್ಯಕತೆಗಳಿದೆ. ಸೊ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಇದೀಗ ಕಾರ್ಯಸನ್ನದ್ಧವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಒಂದರ ಮೇಲೆ ಒಂದು ಪ್ರಕರಣಗಳು ಆಘಾತವನ್ನು ಕೊಡ್ತಾ ಇದೆ. ಅಂದರೆ ಲಕ್ಷಣಗಳೇ ಇಲ್ಲದ ಹಾಗೆ ಪ್ರಕರಣಗಳು ಏನು ಕಂಡು ಬರ್ತಾ ಇದೆ, ಇದು ನಿಜಕ್ಕೂ ಕಗ್ಗಂಟಾಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಆರೋಗ್ಯ ಇಲಾಖೆ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಂದು ಕಡೆಯಿಂದ ಸಮರೋಪಾದಿಯಲ್ಲಿ ಪ್ರಯತ್ನಗಳು ಆಗ್ತಾ ಇದ್ದ ನಡುವೆಯೇ ಮತ್ತೊಂದು ಕಡೆಯಿಂದ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಪ್ರಕರಣಗಳ ಸಂಖ್ಯೆ ಏರಿಕೆಯಾದರೆ ಬಹುಶಃ ಹೆಚ್ಚಿನ ಆತಂಕ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೊರ ರಾಜ್ಯಗಳಿಂದ ಹಾಟ್ಸ್ಪಾಟ್ಗಳಂತ ಗುರುತಿಸಿಕೊಂಡಿರುವಂತಹ ಹೊರ ರಾಜ್ಯಗಳಿಂದ ಬಂದವರಲ್ಲಿ ಸೋಂಕಿನ ಪ್ರಮಾಣ ಏರಿಕೆ ಆಗೇ ಆಗುತ್ತೆ ಎನ್ನುವಂಥ ನಿರೀಕ್ಷೆಗಳು ಇದ್ದೇ ಇತ್ತು. ಆದರೆ ಅದನ್ನು ಹೊರತುಪಡಿಸಿ ಈಗ ಸ್ಥಳೀಯವಾಗಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಈ ರೀತಿ ಸೋಂಕಿನ ಪ್ರಕರಣಗಳು ಕಂಡು ಬರ್ತಾ ಇರುವಂಥದ್ದು, ಅವರಿಗೆ ಸೋಂಕು ತಗುಲಿರುವಂಥದ್ದು ಎಲ್ಲಿಂದ ಎನ್ನುವಂಥ ಯಕ್ಷ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿರುವಂಥದ್ದು. ಬಹುಶಃ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಬೇಕಾದಂತಹ ಜವಾಬ್ದಾರಿ ಆರೋಗ್ಯ ಇಲಾಖೆಯ ಮೇಲಿದೆ. ಸೊ ಪ್ರಯತ್ನಗಳು ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸಬಹುದು.